ಇಡಿಗೆ ಮತ್ತು CBIಗೆ ಹೆದರಿ ತಗೊಂಡ ತೀರ್ಮಾನ. ಬರೀ ಮೂಡ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬೆಂಗಳೂರಿನಲ್ಲಂತೂ ಪ್ಲಾನ್ ಸ್ಯಾಂಕ್ಷನ್ಗೆ 1 ಸ್ಕ್ವೇರ್ ಫೀಟಿಗೆ 100 ರೂಪೀಸು ಭ್ರಷ್ಟಾಚಾರದ ಅಂದರೆ ಲಂಚದ ರೇಟ್ ಫಿಕ್ಸ್ ಮಾಡಿದ್ದಾರೆ. ಜನಸ್ಪಂದನೆ ಇಲ್ಲದೆ ಇರುವಂಥ ಸರ್ಕಾರ ಇದೆ. ಅತಿವೃಷ್ಟಿ ಆದರೆ ನೀರನ್ನೇನು ಆಕಾಶಕ್ಕೆ ವಾಪಸ್ ಕಳ್ಸೋಕ್ಕಾಗತ್ತಾ ಅಂತ ಬೇಜವಾಬ್ದಾರಿಯಿಂದ ಗೃಹ ಸಚಿವರು ಮಾತಾಡ್ತಾರೆ. ಈ ಸರ್ಕಾರ ಮಾಡ್ತಿರೋದು ಮತಾಂಧರನ್ನು ಓಲೈಸುವ ರಾಜಕಾರಣ ಮಾತ್ರ. ಅವರಿಗೆ ಹಣಬಲ ಮತ್ತು ಅಧಿಕಾರ ಬಲವೇ ಅವರಿಗಿರುವಂಥ ತಾಕತ್ತು. ಎಲ್ಲಿದ್ದಾರೆ ಅವರಿಗೆ ಗ್ರಾಮ ಪಂಚಾಯತಿ ಬೆಂಬಲ? ಕೇವಲ ಹಣ ಬಲದ ಮೇಲೆ ಖರೀದಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಇಲ್ಲಿ ಖರೀದಿಗೊಳಗಾಗುವ ಮತದಾರರು ಬಹಳ ಕಡಿಮೆ. ಹಣಬಲದ ಮೇಲೆ ರಾಜಕಾರಣ ಮಾಡಬಹುದು ಅನ್ನೋದು ಅವ್ರ ಭ್ರಮೆ ಮಾತ್ರ. ಮತ್ತು ಅವರ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿದ್ದಾವೆ. ಪಂಚ ಗ್ಯಾರಂಟಿಗಳು 1 ವರ್ಷ ತುಂಬೋದ್ರೊಳಗೆ ಪಂಚರ್ ಆಗ್ಬಿಡ್ತು. ಪ್ರತಿ ತಿಂಗಳು ದುಡ್ಡು ಹಾಕ್ತಾ ಇಲ್ಲ. ಯಾವಾಗಲೂ 3 ತಿಂಗಳಿಗೆ ಒಂದ್ಸರಿ 4 ತಿಂಗಳಿಗೆ ಒಂದ್ಸರಿ ಗೃಹಲಕ್ಷ್ಮಿ ಅರ್ಧ ಕೊಡ್ತಾರೆ, ಅರ್ಧ ಇಲ್ಲ. ನಾವು ಚುನಾವಣೆ ಪ್ರಚಾರದ ನಿಮಿತ್ತ ಬಂದಿದ್ದೇವೆ. ಬೆಳಗ್ಗೆ ಸುಳ್ಯ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆ ಆಯಿತು. ಅಲ್ಲಿಂದ ಇಲ್ಲಿಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಗಾಗಿ ಬೆಳಗ್ಗೆ ಸುಳ್ಯ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆಯಲ್ಲಿ ವಿಧಾನ ಪರಿಷತ್ತಿನ ಉಪಚುನಾವಣೆಗೆ ಸಂಬಂಧಿಸಿದಂಥ ಪ್ರಚಾರ ಸಭೆಯನ್ನು ಮುಗಿಸಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ನನಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಿಶೋರ್ ಕುಮಾರ್ ಅವರು 2000ಕ್ಕೂ ಹೆಚ್ಚಿನ ಮತಗಳಿಂದ ಲೀಡ್ನಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಮಗೆ ನಮ್ಮ ಸಂಘಟನೆ ಬಲ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಬಲ ಇರೋದ್ರಿಂದಾಗಿ ವಿಶ್ವಾಸಪೂರ್ವಕವಾಗಿ ಈ ಮಾತನ್ನು ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ಸಿಗಿರೋದು ಅಧಿಕಾರ ಬಲ ಮತ್ತು ಹಣ ಬಲ ಮಾತ್ರ. ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಬೆಂಬಲ ಇಲ್ಲ. ಕಡಿಮೆ ಸದಸ್ಯರ ಬೆಂಬಲವನ್ನು ಅವರು ಹೊಂದಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಹೋಲಿಸಿದ್ರೆ BJP 500ಕ್ಕೂ ಹೆಚ್ಚು ಸದಸ್ಯರನ್ನ ಗ್ರಾಮ ಪಂಚಾಯತ್ ಸದಸ್ಯರನ್ನು ಹೊಂದಿದ್ರೆ ಕಾಂಗ್ರೆಸ್ 100ಕ್ಕೂ ಕಡಿಮೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹೊಂದಿದೆ. ಎರಡೂ ಜಿಲ್ಲೆನಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಹೆಚ್ಚಿನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹೊಂದಿಲ್ಲ. ವಾಸ್ತವವಾಗಿ ಅವರು ಅವಿರೋಧ ಆಯ್ಕೆಗೆ ಸಹಕಾರ ಕೊಡಬೇಕಾಗಿತ್ತು. ಆದರೆ ಅವರಿಗೆ ಹಣಬಲ ಮತ್ತು ಅಧಿಕಾರದ ಬಲದ ಮೇಲೆ ಏನಾದರೂ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಚುನಾವಣೆಗೆ ಕಾಂಗ್ರೆಸ್ ಪಾರ್ಟಿ ತನ್ನ ಅಭ್ಯರ್ಥಿಯನ್ನು ಹಾಕಿದೆ. ನಮ್ಮ ಸಂಘಟನೆ, ನಮ್ಮ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅವರ ಸವಾಲನ್ನು ಸ್ವೀಕಾರ ಮಾಡಿ ಒಟ್ಟು ಒಂದು ತಂಡವಾಗಿ ಪ್ರತಿ ಪಂಚಾಯಿತಿಯಲ್ಲಿ ಸಭೆ ನಡೆಸೋದ್ರ ಮೂಲಕ ನಮ್ಮ ಗೆಲುವನ್ನು ಖಾತ್ರಿಗೊಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ BJP 2000ಕ್ಕೂ ಹೆಚ್ಚು ಮತಗಳನ್ನು ಲೀಡ್ನಲ್ಲಿ ಗೆಲ್ಲಬಹುದು ಅಂತಕ್ಕಂಥ ವಿಶ್ವಾಸ ನನಗೆ ವ್ಯಕ್ತ ಆಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಯಾವ ಸಚಿವರು ಸಾಧನೆ ಬಗ್ಗೆ ಮಾತಾಡ್ತಿಲ್ಲ. ಯಾಕೆಂದ್ರೆ ಹಗರಣ ಬಿಟ್ಟರೆ ಬೇರೆ ಯಾವ ಸಾಧನೆಯೂ ಅವ್ರು ಮಾಡಿಲ್ಲ. ಹಗರಣ ಸಾಧನೆ ಆಗಲ್ಲ. BJP ಮೇಲೆ 40% ಆರೋಪ ಹೊರಿಸಿದ್ರು.
ಈ ಗುತ್ತಿಗೆದಾರರನ್ನು ಕೇಳಿ %100 ಭ್ರಷ್ಟಾಚಾರ ಈ ಸರ್ಕಾರದ ಅವಧಿಯಲ್ಲಿ ನಡೀತಾ ಇದೆ. 1.5 ವರ್ಷದಿಂದ ಈ ಹಿಂದೆ ಕೆಲಸ ಮಾಡಿದ ಗುತ್ತಿಗೆದಾರರಿಗೂ ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ. ಹೊಸ ಕಾಮಗಾರಿ ಮಂಜೂರಾತಿ ಇಲ್ಲ. ಹಳೆ ಕಾಮಗಾರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಇರುವ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿ ಆ ಹಣವನ್ನು ಚುನಾವಣೆ ನಿಧಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅನ್ನೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಿಂದ ಸ್ಪಷ್ಟ ಆಗುತ್ತೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತಳಹಂತದ ST ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದಂಥ ಹಣ ಅವರ ಭೂ ಒಡೆತನ ಯೋಜನೆಗೆ, ಸ್ವಯಂ ಉದ್ಯೋಗ ಯೋಜನೆಗೆ, ಗಂಗಾ ಕಲ್ಯಾಣ ಯೋಜನೆಗೆ, ವಾಹನ ಖರೀದಿಗೆ ಬಳಕೆ ಆಗಬೇಕಾದ ಹಣ ಬಾರ್ಗಳಿಗೆ, ಕಾರ್ ಶೋರೂಮ್ಗಳಿಗೆ, ಚಿನ್ನದ ಅಂಗಡಿಗಳಿಗೆ ನಕಲಿ ಖಾತೆಗೆ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಇನ್ನು ಮೂಡ ಹಗರಣ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಿಸ್ಟರ್ ಕ್ಲೀನ್ ಅಲ್ಲ, ಮಿಸ್ಟರ್ ಕರಪ್ಟ್ ಅನ್ನೋದನ್ನು ದಾಖಲೆ ಸಮೇತ ಬಹಿರಂಗಪಡಿಸಿದೆ. ಹಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್, ಹಿ ಈಸ್ ಮಿಸ್ಟರ್ ಕರಪ್ಟ್. ಅವ್ರು ಫೋರ್ಸ್ ಕೊಡ್ತಾ ಇದ್ದಾರೆ ಅಷ್ಟೇ, ನಾನು ಮಿಸ್ಟರ್ ಕ್ಲೀನ್ ಅಂತ ಹೇಳಿ. ಮತ್ತು ಅವರಿಗವರೇ ಸರ್ಟಿಫಿಕೇಟ್ ಕೊಟ್ಕೊಳ್ತಾ ಇದ್ದಾರೆ. ಅವ್ರ ವಿಷಯ ಬಂದಾಗ ಸಿದ್ದರಾಮಯ್ಯನವ್ರು ಬರೀ ಲಾಯರ್ ಆಗಲ್ಲ, ಜಡ್ಜು ಆಗಿಬಿಡ್ತಾರೆ. ಜಡ್ಜ್ಮೆಂಟು ಅವರೇ ಕೊಟ್ಕೊಂಡ್ಬಿಡ್ತಾರೆ. ಆದರೆ ದಾಖಲೆಗಳು ಹೇಳ್ತಾ ಇದ್ದಾವೆ ಹಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್ ಅಂತ. ರೆಕಾರ್ಡ್ಗಳು ಆನ್ ರೆಕಾರ್ಡ್ ಸೋರ್ಸ್ ಹಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್. ದಾಖಲೆಗಳು ಇವರು ಮಿಸ್ಟರ್ ಕ್ಲೀನ್ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾವೆ. ಮೊದಲು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ, ಸೈಟ್ ವಾಪಸ್ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಇನ್ನು FIR ಬುಕ್ ಆಗಿರಲಿಲ್ಲ. ಆಗ ಪತ್ರಕರ್ತರಿಗೆ ಇವರು ಕೊಟ್ಟ ಉತ್ತರ 62 ಕೋಟಿ ಕೊಡಿ. ಹಂಗೆ ಕೊಡೋಕ್ಕಾಗತ್ತಾ? 62 ಕೋಟಿ ಕೊಡಿ, ವಾಪಸ್ ಕೊಡ್ತೀನಿ ಅಂತ ಹೇಳಿದರು. ನಾನು ಅವಾಗ ಅನ್ಕೊಂಡೆ, ಇವರು ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದಾರೋ ಅಥವಾ ಪಾರ್ವತಮ್ಮನವರು ಯಜಮಾನರಾಗಿ ಹೇಳ್ತಿದ್ದಾರೋ ಅಂತ ಹೇಳಿ. ಶ್ರೀಮತಿ ಪಾರ್ವತಮ್ಮನವರು ಯಜಮಾನರಾಗಿ ಕೇಳ್ತಿದ್ದಾರೋ ಅಂತ ಅಂದ್ಕೊಂಡೆ. ಮುಖ್ಯಮಂತ್ರಿಯಾಗಿ ಆ ಮಾತು ಅವ್ರು ಹೇಳುವ ಅಧಿಕಾರ ಇಲ್ಲ. ಯಾಕೆಂದರೆ ಲಕ್ಷಾಂತರ ಜನ ರೈತರು ಜಮೀನು ಕೊಟ್ಟು ಪರಿಹಾರಕ್ಕಾಗಿ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಇವತ್ತಿಗೂ ಪರಿಹಾರ ಸಿಕ್ಕಿಲ್ಲ. ಎಷ್ಟೋ ಜನ ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ನ್ಯಾಯಾಲಯದಿಂದ ಆದೇಶ ಆದರೂ ಪರಿಹಾರ ಸಿಕ್ಕಿಲ್ಲ. ಆದರೆ ಶ್ರೀಮತಿ ಪಾರ್ವತಮ್ಮನವರ ಯಜಮಾನರು ಮುಖ್ಯಮಂತ್ರಿ, ಹಾಗಾಗಿ ಅವರಿಗೆ ನಿಯಮಬಾಹಿರವಾಗಿ 14 ನಿವೇಶನಗಳನ್ನು ಕೊಟ್ಬಿಟ್ರು. ಅವರು ಅವತ್ತು ಕೇಳಿದ ಪ್ರಶ್ನೆ ವಾಪಸ್ ಪತ್ರಕರ್ತರಿಗೆ, ಈಗ ಯಾವಾಗ FIR ಆಗಿ ED ಎಂಟ್ರಿ ಆಯಿತೋ ಆಗ 14 ನಿವೇಶನಗಳನ್ನು ವಾಪಸ್ಸು ಹಿಂದಿರುಗಿಸುವ ತೀರ್ಮಾನ ತಗೊಂಡ್ರು. ಇದು EDಗೆ ಮತ್ತು CBIಗೆ ಹೆದರಿ ತಗೊಂಡ ತೀರ್ಮಾನ, ಆತ್ಮಸಾಕ್ಷಿಯ ತೀರ್ಮಾನ ಅಲ್ಲ. ಆತ್ಮಸಾಕ್ಷಿಯ ತೀರ್ಮಾನ ಆಗಿದ್ದರೆ ಆರೋಪ ಬಂದ ದಿನವೇ ನಿರ್ಣಯ ತೆಗೆದುಕೊಳ್ತಿದ್ರು. ಇದು ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ನ್ಯಾಯಾಲಯವು ನಮಗೆ ವಿರುದ್ಧವಾಗಿ ತೀರ್ಪು ಕೊಡ್ತು. ಅಲ್ಲಿಂದ ಪಾರಾಗೋದು ಹೇಗೆ ಅಂತ ಯೋಚನೆ ಮಾಡಿ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಏನಾದ್ರು ದಾರಿ ಸಿಗುತ್ತಾ ಅಂತ ನೋಡಿ ತೆಗೆದುಕೊಂಡಂಥ ತೀರ್ಮಾನ ಇದು.
ಬರೀ ಮೂಡ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬೆಂಗಳೂರಿನಲ್ಲಂತೂ ಪ್ಲಾನ್ ಸ್ಯಾಂಕ್ಷನ್ಗೆ 1 ಸ್ಕ್ವೇರ್ ಫೀಟಿಗೆ 100 ರೂಪೀಸು ಭ್ರಷ್ಟಾಚಾರದ ಅಂದರೆ ಲಂಚದ ರೇಟ್ ಫಿಕ್ಸ್ ಮಾಡಿದ್ದಾರೆ. ವಿವಿಧ ಹುದ್ದೆಗಳಿಗೆ ರೇಟ್ ಕಾರ್ಡ್, ಸ್ಪೆಷಲ್ DC ಇಷ್ಟು ಕೋಟಿ, ಕಮಿಷನರು ಇಷ್ಟು ಕೋಟಿ, PSI ಲಕ್ಷಗಳು, DCP ACP ಹೀಗೆ ಸಬ್ ರಿಜಿಸ್ಟ್ರಾರ್ ಎಲ್ಲ ಹುದ್ದೆಗಳಿಗೆ ದರ ನಿಗದಿ ಮಾಡಿದ್ದಾರೆ. ಈ ರೀತಿ ಭ್ರಷ್ಟಾಚಾರದ ಒಂದು ಪರಾಕಾಷ್ಠೆಗೆ ತಲುಪಿದೆ. ಜನಸ್ಪಂದನೆ ಇಲ್ಲದೆ ಇರುವಂಥ ಸರ್ಕಾರ ಇದೆ. ಅತಿವೃಷ್ಟಿ ಆದರೆ ನೀರನ್ನೇನು ಆಕಾಶಕ್ಕೆ ವಾಪಸ್ ಕಳ್ಸೋಕ್ಕಾಗತ್ತಾ ಅಂತ ಬೇಜವಾಬ್ದಾರಿಯಿಂದ ಗೃಹ ಸಚಿವರು ಮಾತಾಡ್ತಾರೆ. BPL ಕಾರ್ಡು ಹತ್ತತ್ರ ನಿಮ್ಮ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆನಲ್ಲೇ 45,000ಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ರದ್ದುಪಡಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ 7,000ಕ್ಕೂ ಹೆಚ್ಚು ಅಂತ ಹೇಳಿ. ಈ ಸರ್ಕಾರ ಬಂದ ಮೇಲೆ ಬಡವರಿಗೆ ಸಿಗ್ತಾ ಇದ್ದಂಥ ಅನ್ನಕ್ಕೂ ಕಲ್ಲು ಬಿದ್ದಿದೆ, ಸೌಲಭ್ಯಕ್ಕೂ ಕಲ್ಲು ಹಾಕಿದ್ದಾರೆ. ಈ ಸರ್ಕಾರ ಮಾಡ್ತಿರೋದು ಮತಾಂಧರನ್ನು ಓಲೈಸುವ ರಾಜಕಾರಣ ಮಾತ್ರ. ಭ್ರಷ್ಟಾಚಾರ ಮತ್ತು ಮತಾಂಧರನ್ನು ಓಲೈಸುವ ರಾಜಕಾರಣ. ಈ ಹಿಂದಿನ ಅವಧಿಯಲ್ಲಿ 8 ವರ್ಷದ ಹಿಂದೆ PFI ಮತ್ತು STPI ಮೇಲಿನ ಪ್ರಕರಣಗಳನ್ನು 2,000ಕ್ಕೂ ಹೆಚ್ಚು ಮೊಕದ್ದಮೆಗಳನ್ನು ವಾಪಸ್ ಪಡ್ಕೊಂಡಿದ್ದರು. ಅದರ ಪರಿಣಾಮ ರಾಜ್ಯದುದ್ದಗಲಕ್ಕೆ 21 ಜನ ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಕಾರಣ ಆಯಿತು. ಈಗ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲಿನ ದಾಳಿ ಪ್ರಕರಣವನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಂಥ ಒಂದು ಕೆಟ್ಟ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಈಗಾಗಲೇ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ನಡೆಸಿದ್ದೀವಿ. ಈ ಸರ್ಕಾರದ ನೀತಿಯ ವಿರುದ್ಧ ನಾವು ಹುಬ್ಬಳ್ಳಿ ಚಲೋ ಹೋರಾಟವನ್ನು ನಾವು ಮಾಡ್ತೇವೆ. ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ತಪ್ಪು. ಆ ನಿರ್ಣಯವನ್ನು ವಾಪಸ್ ಪಡಿಬೇಕು. ಕಮ್ಯುನಲ್ ಮತ್ತು ಕ್ರಿಮಿನಲ್ ಪೊಲಿಟಿಕ್ಸ್ನ ಮಾಡೋದು ಸಂವಿಧಾನ ಬಾಹಿರ, ಆಂಟಿ ಕಾನ್ಸ್ಟಿಟ್ಯೂಷನ್ ಇವರು ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಯಾರಿಗೆ ಜಾಮೀನು ನಿರಾಕರಿಸ್ತೋ, ಪೊಲೀಸ್ ಇಲಾಖೆ ಹೀನಸ್ ಕ್ರೈಮ್ ಅಂಥೇಳಿ ವಿಡ್ರಾ ಮಾಡಬಾರ್ದು ಅಂತ ರಿಪೋರ್ಟ್ ಕೊಟ್ಟರು, ಆ ಮೊಕದ್ದಮೆಗಳನ್ನೆಲ್ಲ ವಾಪಸ್ ಪಡೆದಿದ್ದಾರೆ. ಇದು ಕಮ್ಯುನಲ್ ಮತ್ತು ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡುವಂಥ ರಾಜಕಾರಣ. ಇದು ಭವಿಷ್ಯಕ್ಕೆ ಭಾಳ ಅಪಾಯವನ್ನು ತಂದುಬಿಡುತ್ತೆ. ಹಾಗಾಗಿ ಈ ನಿರ್ಣಯವನ್ನು ವಾಪಸ್ ಪಡಿಬೇಕು ಅಂತ ನಾವು ಆಗ್ರಹಿಸಿ ಹುಬ್ಬಳ್ಳಿ ಚಲೋ ಹೋರಾಟವನ್ನು ಮಾಡ್ತೇವೆ. ಮತ್ತು ನ್ಯಾಯಾಲಯದಲ್ಲೂ ಈ ವಿಷಯವನ್ನು ನಾವು ಪ್ರಶ್ನೆ ಮಾಡ್ತೀವಿ. ನಿಮ್ದು ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಬಹುದು. 3 ಕ್ಷೇತ್ರಗಳಿಗೆ NDA ಅಭ್ಯರ್ಥಿಯನ್ನು 2 ಪಕ್ಷದ ಜೊತೆ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ನಮ್ಮ ಪಕ್ಷದ ಕಡೆಯಿಂದ ಚನ್ನಪಟ್ಟಣಕ್ಕೆ CP ಯೋಗೇಶ್ವರ್ ಪ್ರಬಲ ಆಕಾಂಕ್ಷಿ ಇದ್ದಾರೆ. ಆದರೆ ನಿರ್ಣಯ ಕೇಂದ್ರ ಸಚಿವರು, JDSನ ವರಿಷ್ಠ ನಾಯಕರಾದಂಥ HD ಕುಮಾರಸ್ವಾಮಿಯವರು ಮತ್ತು ಸರ್ವೋಚ್ಚ ನಾಯಕರು JDS ದೇವೇಗೌಡರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತಗೊಳ್ತೀವಿ ನಿರ್ಣಯವನ್ನು. ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಳ್ಳೋದಿಲ್ಲ. 2 ಪಕ್ಷಗಳ ಜೊತೆ ಸಮಾಲೋಚನೆ ಮಾಡಿ ನಿರ್ಣಯ ತಗೊಳ್ತೀವಿ. ಹಾಗೆಯೇ ಸಿಗ್ಗಾಂವ್, ಸಂಡೂರು 2 ಕ್ಷೇತ್ರಗಳಲ್ಲೂ ಸಿಗ್ಗಾಂವ್ನಲ್ಲಿ 16ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸಂಡೂರಿನಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರೋದ್ರೊಳಗೆ 5 ಜನ ಆಕಾಂಕ್ಷಿಗಳಿದ್ದಾರೆ. JDS ಜೊತೆಗೆ ಸಮಾಲೋಚನೆ ಜೊತೆಗೆ
ನಮ್ಮ ಪಕ್ಷದ ವರಿಷ್ಠರ ಜೊತೆಯಲ್ಲಿ ಚರ್ಚೆ ನಡೆಸಿ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂಥ ಅಂತಿಮ ನಿರ್ಣಯ ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಆಗುತ್ತೆ. ಈ ಚುನಾವಣೆ ಮುಗಿಲಿ 21 ಚುನಾವಣೆ ಮುಗಿದ ತಕ್ಷಣವೇ 22ಕ್ಕೋ ಬಹುತೇಕ 22ಕ್ಕೆ ನಾವು ಅಂತ ಅಂದ್ಕೊಂಡಿದ್ದೀವಿ. 22, 23 ಅಂತ ಡೇಟ್ ಫಿಕ್ಸ್ ಆಗಿಲ್ಲ. ಈ ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ದೀವಿ. ಇಲ್ಲ ಆ ಭಾಗದ ಸುತ್ತಮುತ್ತಲಿನ ಕಾರ್ಯಕರ್ತರು ಹುಬ್ಳಿಯಲ್ಲಿ ಒಂದು ಪ್ರದರ್ಶನದ ಆಯೋಜನೆ ಮಾಡಬೇಕು ಅಂತ ಯೋಜನೆ ಮಾಡಿದ್ದಾರೆ. ಅವರಿಗೆ ಹಣಬಲ ಮತ್ತು ಅಧಿಕಾರ ಬಲವೇ ಅವರಿಗಿರುವಂಥ ತಾಕತ್ತು. ಎಲ್ಲಿದ್ದಾರೆ ಅವ್ರಿಗೆ ಗ್ರಾಮ ಪಂಚಾಯತಿ ಬೆಂಬಲ? ಕೇವಲ ಹಣ ಬಲದ ಮೇಲೆ ಖರೀದಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಖರೀದಿ ಮಾಡೋದಕ್ಕೆ ದಕ್ಷಿಣ ಕನ್ನಡ ಉಡುಪಿ ಇಲ್ಲಿ ಖರೀದಿಗೊಳಗಾಗುವ ಮತದಾರರು ಬಹಳ ಕಡಿಮೆ. ಹಣಬಲದ ಮೇಲೆ ರಾಜಕಾರಣ ಮಾಡಬಹುದು ಅನ್ನೋದು ಅವ್ರ ಭ್ರಮೆ ಮಾತ್ರ. ಅಧಿಕಾರ ಬಲದಿಂದ ಬಗ್ಸ್ಲಿಕ್ಕೆ ಆಗಲ್ಲ ಇಲ್ಲಿ. ನೋಡಿ, ಈ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡಿದ್ದು, ಮನಸ್ಸಿಗೆ ಮೂಢ ಹಗರಣವನ್ನು ಮುಟ್ಟಿಸೋದ್ರೊಳಗೆ ನಾವು ಯಶಸ್ವಿಯಾಗಿದ್ದೇವೆ. ಜನಾಭಿಪ್ರಾಯವನ್ನು ಮತ್ತು ಅವರ ಮುಖವಾಡವನ್ನು ಕಳಚಿದ್ದೇವೆ. ಜನಾಭಿಪ್ರಾಯವನ್ನು ರೂಪಿಸೋದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಿಸ್ಟರ್ ಕ್ಲೀನ್ ಅಲ್ಲ ಅನ್ನುವಂಥ ಅವರ ನಿಜವಾದ ಮುಖವಾಡವನ್ನು ಪ್ರದರ್ಶಿಸಿದ್ದೇವೆ. ಅವರು ಕರಪ್ಟ್ ಅನ್ನೋದನ್ನು ತೋರಿಸುವಂಥ ಕೆಲಸ ಮಾಡಿದ್ದೇವೆ. ಇನ್ನು ಈಗಾಗಲೇ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ಇಡಿ ತನಿಖೆ ನಡೆಸ್ತಾ ಇದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇದೊಂಥರ ICUನಲ್ಲಿರೋ ಪೇಷಂಟ್ ಥರ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರ. ಆಕ್ಸಿಜನ್ ತೆಗೆದ ತಕ್ಷಣ ಹೇಗೆ ಪೇಷಂಟ್ ಉಳಿಯೋಕ್ಕೆ ಸಾಧ್ಯ ಇಲ್ವೋ ಹಾಗೆ ತನಿಖಾ ವರದಿ ಬಂದ ನಂತರ ಇವರು ಏನು ಮಾಡಿದ್ರೂ ಉಳ್ಕೊಳಕ್ಕಾಗಲ್ಲ. ಈಗೇನೋ ನೈತಿಕತೆಯನ್ನು ಬಿಟ್ಟು ಆತ್ಮಸಾಕ್ಷಿಯನ್ನು ಬಿಟ್ಟು ಅಧಿಕಾರ ಕಂಡುಕೊಂಡಿದ್ದಾರೆ. ತನಿಖಾ ವರದಿ ಬಂದ ಮೇಲೆ ಕಾಂಗ್ರೆಸ್ ಒಳಗಡೆನೆ ಒತ್ತಡ ಜಾಸ್ತಿ ಆಗುತ್ತೆ ರಾಜೀನಾಮೆ ಕೊಡಬೇಕು ಅಂತ. ಈಗ ಕಾಂಗ್ರೆಸ್ಸಿಗರು ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು ಮಾಡ್ತಾ ಇದ್ದಾರೆ. ಆಮೇಲೆ ಓಪನ್ ಮೀಟಿಂಗ್ ಶುರು ಮಾಡ್ತಾರೆ. ಈಗ ಸೀಕ್ರೆಟ್ ಮೀಟಿಂಗ್ ಮಾತ್ರ ನಡೀತಾ ಇದ್ದಾರೆ. ಹೂ ವಿಲ್ ಬಿ ನೆಕ್ಸ್ಟ್ CM ಅಂತ ಹೇಳಿ ಸೀಕ್ರೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಓಪನ್ ಮೀಟಿಂಗ್ ಶುರುವಾಗುತ್ತೆ. ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ ಅಂಥೇಳಿ ಅಲ್ಲಿ ಅವರು ಕಾಯ್ಬೇಕಷ್ಟೇ. ಇಲ್ಲ, ಮಾತಾಡ್ತಾ ಇದ್ವಿ ನೋಡಿ. ಅಂಗನವಾಡಿ ಶಿಕ್ಷಕಿ, ಸಹಾಯಕಿಯವರಿಗೂ ಸಂಬಳ ಕೊಡೋ ಯೋಗ್ಯತೆ ಇವರಿಗಿಲ್ಲ. ಗುತ್ತಿಗೆ ನೌಕರರಿಗೆ 3 ತಿಂಗಳಾದರೂ ಸಂಬಳ ಕೊಟ್ಟಿಲ್ಲ. ಮತ್ತು ನಮ್ಮ CM ಹೀ ಈಸ್ ಎಕನಾಮಿಸ್ಟ್. ಮೋರ್ ದ್ಯಾನ್ 15 ಟೈಮ್ಸ್ ಬಜೆಟ್ ಪ್ರೆಸೆಂಟ್ ಮಾಡಿರುವಂಥ ಗ್ರೇಟ್ ಪೊಲಿಟಿಷಿಯನ್. ಆದರೆ ಅಂಗನವಾಡಿ ಶಿಕ್ಷಕಿಯರು, ಸಹಾಯಕಿಯವರಿಗೂ ಸಂಬಳ ಇಲ್ಲ. ಅಂಗವಿಕಲ ಕಲ್ಯಾಣ ಇಲಾಖೆ VRWಗಳಿಗೆ ಸಂಬಳ ಇಲ್ಲ. ಅಂಗವಿಕಲ ಕಲ್ಯಾಣ ಇಲಾಖೆಯ VRW ಅವರಿಗೂ ಸಂಬಳ ಇಲ್ಲ. ಅಂದರೆ ಮಾನವೀಯತೆಯೂ ಸತ್ತೋಗಿದೆ ಈ ಸರ್ಕಾರದಲ್ಲಿ. ಮಾನವೀಯ ನೆಲೆಯಲ್ಲಿ ಆ ಜನರಿಗೆ VRW ಅವರಿಗೆ ಕೊಡಬೇಕಿತ್ತಲ್ಲ ಸಂಬಳ, ಅದೂ ಇಲ್ಲ. ಇವರ ಆರ್ಥಿಕ ನೀತಿಗೆ ಹಿಡಿದಂಥ ಕೈಗನ್ನಡಿ. ಇವರು ಯಾವ ಥರದ ಎಕನಾಮಿಸ್ಟು ಅನ್ನೋದನ್ನು ಇವತ್ತಿನ ಪರಿಸ್ಥಿತಿಯೇ ಹೇಳ್ತಾ ಇದೆ. ಮತ್ತು ಅವರ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿದ್ದಾವೆ. ಪಂಚ ಗ್ಯಾರಂಟಿಗಳು 1 ವರ್ಷ ತುಂಬದ್ರೊಳಗೆ ಪಂಚರ್ ಆಗಿಬಿಟ್ಟು ಪ್ರತಿ ತಿಂಗಳು ದುಡ್ಡು ಹಾಕ್ತಾ ಇಲ್ಲ. ಯಾವಾಗಲೂ 3 ತಿಂಗಳಿಗೆ ಒಂದ್ಸರಿ, 4 ತಿಂಗಳಿಗೆ ಒಂದ್ಸರಿ ಗೃಹಲಕ್ಷ್ಮಿ ಅರ್ಧ ಕೊಡ್ತಾರೆ, ಅರ್ಧ ಇಲ್ಲ. 10 kg ಅಕ್ಕಿ ಇಲ್ಲವೇ ಇಲ್ಲ. ಅದರಲ್ಲಿ
176 ರೂಪಾಯಿ ದುಡ್ಡು ಕೊಡ್ತಿದ್ರು, ಅದು ತಿಂಗಳು ಆಗ್ತಾ ಇಲ್ಲ. ಕರೆಂಟ್ ಬಿಲ್ಲು ಮನೆಗಳಿಗೆ ಬರ್ಲಿಕ್ಕೆ ಶುರುವಾಗಿದೆ. ಇದು ಪರಿಸ್ಥಿತಿ. ಇದು ಯುವ ನಿಧಿ ಕೊಡಲೇ ಇಲ್ಲ. ನಿರುದ್ಯೋಗಿ ಯುವಕರಿಗೇನು 3,000 ರೂಪಾಯಿ ಅಂತ ಹೇಳಿದ್ರಲ್ಲ, ಅವ್ರಿಗೆ 3 ನಾಮ ಹಾಕಿದ್ದಾರೆ, ಅದು ಕೊಟ್ಟೇ ಇಲ್ಲ ಇವತ್ತಿಗೂ. ಬಸ್ ಒಂದು ಹೆಣ್ಮಕ್ಳಿಗೆ ಫ್ರೀ, ಆದರೆ ಅರ್ಧಕ್ಕರ್ಧ ಬಸ್ ಕಟ್ಟಾಗಿದ್ದಾವೆ, ರೂಟ್ ಕಟ್ಟಾಗಿದ್ದಾವೆ ಅರ್ಧಕ್ಕರ್ಧ. ಮುಂಚೆ 8 ರೂಟ್ ಬಸ್ ಇದ್ದರೆ ಈಗ 4-5 ರೂಟ್ ಬಸ್ ಓಡಾಡ್ತಾ ಇದ್ದಾರೆ. ನಿತ್ಯ ಓಡಾಟ ಮಾಡೋರು ಶಾಪ ಹಾಕ್ತಾ ಇದ್ದಾರೆ. ಇದು ಈ ಸರ್ಕಾರದ ಸ್ಥಿತಿ.